ಸಿಸ್ಟರ್ ಸಿಸ್ಟರ್. ಯಾರಮ್ಮ? ಏನಾಯ್ತು? ಏನ್ ಬೇಕಿತ್ತು? ಅದು ಸಿಸ್ಟರ್. ಹೇಳಮ್ಮ, ಸಂಕೋಚ ಪಡಬೇಡ. ಅದು ಏನಾಯ್ತು? ನಾನು 3 ತಿಂಗಳ ಗರ್ಭಿಣಿ ಸಿಸ್ಟರ್. ಓಹೋ, ತುಂಬಾ ಸಂತೋಷ. ಕಂಗ್ರ್ಯಾಚುಲೇಷನ್ಸ್. ಇದೊಂದು ಸಂತೋಷದ ಸುದ್ದಿ. ಇಲ್ಲ ಸಿಸ್ಟರ್, ಇದು ಸಂತೋಷ ಸುದ್ದಿ ಅಲ್ಲ. ನನಗೆ ಈ ಮಗು ಬೇಡ ಸಿಸ್ಟರ್, ನನಗೆ ಅಬಾರ್ಷನ್ ಮಾಡಿಸ್ಬೇಕು. ಯಾಕಮ್ಮ? ಇಲ್ಲ ಸಿಸ್ಟರ್, ಗರ್ಭಫಲ ದೇವರ ಯೇಸುವಿನ ನಿಮಗೆ ಕೊಟ್ಟಂತಹ ಒಂದು ಕೊಡುಗೆ. ಇದನ್ನು ನೀವು ಬೇಡ ಹೇಳುವುದು ಖಂಡಿತ ಸರಿಯಲ್ಲ. ಇಲ್ಲ ಸಿಸ್ಟರ್, ನನಗೆ ಯಾಕೆಂದರೆ ಗರ್ಭಪಾತ ಮಾಡುವುದು ಒಂದು ಮಹಾಪಾಪ. ಇದು ನಮ್ಮ ಕಥೋಲಿಕ ಧರ್ಮಸಭೆ ಕೂಡ ಒಪ್ಪುವುದಿಲ್ಲ. ಸಹಸ್ರಾರು ಮಕ್ಕಳನ್ನು ಕೊಲೆ ಮಾಡುವುದು ಎಂದೂ ಸರಿಯಲ್ಲ. ಇದಕ್ಕಾಗಿ ಪುನಃ ನಿಮಗೆ ಹೇಳುತ್ತೇನೆ, ಅದಕ್ಕಾಗಿ ದಯವಿಟ್ಟು ಆ ಒಂದು ಕೆಲಸ ಮಾಡಬೇಡಮ್ಮ. ದಯವಿಟ್ಟು ಈ ನಿಮ್ಮ ಕೈಗಳನ್ನು ಹೊಟ್ಟೆಯ ಮೇಲೆ ಇಟ್ಟು ಆ ಮಗುವಿನ ಧ್ವನಿಯನ್ನು ಕೇಳಿ ನೋಡಮ್ಮ.
ಕರ್ತನೆ, ಈ ಸುವಾರ್ತೆಯನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ಮುಟ್ಟಿರಿ, ಸ್ಪರ್ಶಿಸಿರಿ. ಇದೋ ಈ ಸುವಾರ್ತೆ ಅವರ ಮನಗಳಲ್ಲಿ ಇಳಿದು ಸದಾ ನಿಮಗಾಗಿ ಬಾಳುವ ವರವನ್ನು ಕರುಣಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಯೇಸು ನಾಮದಲ್ಲಿ ನಿಮಗೆಲ್ಲ ಸ್ತೋತ್ರವನ್ನು ಹೇಳ್ತಾ ಇದ್ದೀನಿ. ಮತ್ತಾಯನ ಶುಭ ಸಂದೇಶದಿಂದ ನಾವು ವಾಕ್ಯವನ್ನು ಆಲಿಸೋಣ. ಮತ್ತಾಯ 2 ವಾಕ್ಯಗಳು 16ರಿಂದ 18. ಜ್ಯೋತಿಷಿಗಳಿಂದ ತಾನು ವಂಚಿತನಾದೆ ಎಂದು ಅರಿತ ಹೆರೋದನು ರೋಷಾವೇಶಗೊಂಡನು. ಬೆತ್ಲೆಹೇಮಿಗೂ ಅದರ ಸುತ್ತಮುತ್ತಲಿಗೂ ಆಳುಗಳನ್ನು ಕಳುಹಿಸಿದನು. ತಾನು ಜ್ಯೋತಿಷಿಗಳಿಂದ ತಿಳಿದುಕೊಂಡಿದ್ದ ಕಾಲದ ಆಧಾರದ ಮೇಲೆ ಅಲ್ಲಿದ್ದ 2 ವರ್ಷಗಳಿಗೆ ಮೀರದ ಎಲ್ಲಾ ಗಂಡು ಮಕ್ಕಳನ್ನು ಕೊಂದು ಹಾಕಿಸಿದನು. ಕೇಳಿ ಬರುತ್ತಿದೆ ರಮಾ ಊರಿನೊಳು ರೋದನ, ಗೋಳಾಟ, ಅಘೋರ ಆಕ್ರಂದನ. ಕಳೆದುಕೊಂಡ ಮಕ್ಕಳಿಗಾಗಿ ಗೋಳಿಡುತಿಹಳು ರಾಕೇಲಳು, ಇನ್ನಿಲ್ಲದವುಗಳಿಗಾಗಿ ಉಪಶಮನ ಒಲ್ಲೆನೆನುತಿಹಳು. ಪ್ರವಾದಿ ಯೆರೆಮೀಯನ ಈ ಪ್ರವಚನ ಅಂದು ಸತ್ಯವಾಯಿತು. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಬೆಂಗಳೂರಿನ ಗುರುಮಠದಲ್ಲಿ, ಸಂತ ಪೇತ್ರರ ಗುರು ಮಠದಲ್ಲಿ ನಾನು ನನ್ನ ಬೈಬಲ್ ಬಗ್ಗೆ ಹೆಚ್ಚಿನ ಆಳವಾದ ಅಧ್ಯಯನವನ್ನು ಮಾಡುತ್ತಿದ್ದೆ. ಒಂದು ದಿನ ದಂಪತಿಗಳು ನನ್ನನ್ನು ಕಾಣಲು ಸೆಮಿನರಿಗೆ ಬಂದರು. ಅವರು ಪಾರ್ಲರ್ ಅಲ್ಲಿ ನನ್ನನ್ನು ಭೇಟಿ ಮಾಡಿದ್ರು. ಅವರು ನನ್ನ ಹತ್ರ ಹೇಳಿದ್ರು, ಫಾದರ್ ಫ್ರಾಂಕ್ಲಿನ್, ನಮಗೊಂದು ಸಮಸ್ಯೆ ಇದೆ. ನಾವು ಮದುವೆ ಆಗಿ ಸುಮಾರು 10 ವರ್ಷವಾಯಿತು. ನಮಗೆ ಸಂತಾನ ಭಾಗ್ಯವಿಲ್ಲ, ಮಕ್ಕಳ ಭಾಗ್ಯವಿಲ್ಲ. ದಯಮಾಡಿ ನೀವು ನಮಗಾಗಿ ಪ್ರಾರ್ಥಿಸಬೇಕು. ವೈದ್ಯರು ಹೇಳ್ತಾರೆ ನಮಗೆ ಯಾವುದೇ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಆದರೆ ನಮಗೆ ಮಕ್ಕಳಾಗದೆ ಈಗ ಸುಮಾರು 10 ವರ್ಷವಾಯಿತು. ನಾನು ಅವರಿಗೆ ಹೇಳಿದೆ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಏಕೆಂದರೆ ಬೈಬಲ್ ಶ್ರೀ ಗ್ರಂಥ ನಮಗೆ ಹೇಳುತ್ತೆ, ಕೀರ್ತನೆ 127 ವಾಕ್ಯ 3, ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ, ಕರುಳ ಕುಡಿಯು ಆತ ನೀಡುವ ಬಹುಮಾನ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯೋಧರ ಕೈಲಿರುವ ಬಾಣಗಳು. ಭಾಗ್ಯವಂತನು ಅಂತ ಬಾಣಗಳಿಂದ ಬತ್ತಳಿಕೆ ತುಂಬಿದವನು. ಸೋತು ಹೋಗದೆ ನ್ಯಾಯಾಲಯದೊಳು ವೈರಿಯೊಡನೆ ವಾದಿಸುವನು. ಏಕೆಂದರೆ ಪುತ್ರ ಸಂತಾನ ಪ್ರಭುವಿನ ಆಶೀರ್ವಾದ. ಇವತ್ತು ನನ್ನ ಗುರು ಜೀವನದ 9 ವರ್ಷದಲ್ಲಿ ನಾನು ನೋಡಿದ್ದೀನಿ, ಅದೆಷ್ಟೋ ಮಕ್ಕಳು ಕಣ್ಣೀರಿನಿಂದ ಬಂದಿದ್ದಾರೆ. ವೈದ್ಯರು ಹೇಳಿದ್ದಾರೆ ಅವರಿಗೆ, ನಿನಗೆ ಮಕ್ಕಳಾಗುವುದಿಲ್ಲ. ಕೊನೆಗೆ ವೈದ್ಯರು ಹೇಳ್ತಾರೆ, ನಮ್ಮಿಂದ ಇನ್ನು ಅಸಾಧ್ಯ, ನೀವು ದೇವರಲ್ಲಿ ಪ್ರೇಯರ್ ಮಾಡ್ರಿ, ಪ್ರಾರ್ಥಿಸಿರಿ. ಕುವೈಟ್ ದೇಶಕ್ಕೆ ನಾನು ಹೋದಾಗ ಒಬ್ಬಳು ಸಹೋದರಿ ನನ್ನ ಹತ್ರ ಬಂದು ಹೇಳಿದ್ಲು, 18 ವರ್ಷದ ನಂತರ ದೇವರು ನಮಗೊಂದು ಪುತ್ರ ಸಂತಾನವನ್ನು ಭಾಗ್ಯವನ್ನು ಕರುಣಿಸಿದ್ದಾರೆ. ಡಿಸೆಂಬರ್ ತಿಂಗಳು 2007 ನಾನು ದುಬೈ ದೇಶಕ್ಕೆ ಹೋಗಿದ್ದೆ. ಸಿಯೋನಾ ಎಂಬ ನರ್ಸ್, ಆಕೆ ನನಗೆ ಫೋನ್ ಮಾಡಿದ್ಲು ಸುಮಾರು 1.5 ವರ್ಷದ ಹಿಂದೆ. ಆಕೆ ಹೇಳಿದ್ಲು, ಫಾದರ್ ಫ್ರಾಂಕ್ಲಿನ್, ನನಗೆ ಮಕ್ಕಳ ಭಾಗ್ಯ ಇಲ್ಲ, ದೇವರು ಈ ವೈದ್ಯರು ಮಕ್ಕಳು ಆಗೋಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳಿದೆ, ಮಗಳೇ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾರಳ ಗರ್ಭವನ್ನು ಆಶೀರ್ವದಿಸಿದ ದೇವರು, ಹನ್ನಳ ಗರ್ಭವನ್ನು ಆಶೀರ್ವದಿಸಿದ ದೇವರು, ಎಲಿಜಬೆತಳು ಬಂಜೆ ಅಂತೇಳಿ ಎಲ್ಲರೂ ತಿಳಿದಿದ್ರು, ಅವಳ ಗರ್ಭದಲ್ಲೇ ಸ್ನಾನಿಕ ಯೋಹಾನನನ್ನು ಕಳಿಸಿದ ದೇವರು ನಿನ್ನ ಗರ್ಭವನ್ನು ಆಶೀರ್ವದಿಸಬಲ್ಲರು. ನೀನು ಕೀರ್ತನೆ 127 ವಾಕ್ಯ 3 ಪ್ರತಿನಿತ್ಯ ಪಠಿಸು. ನೀನು ನಿನ್ನ ಪತಿ ಇಬ್ಬರು ಕಣ್ಣೀರಿನಿಂದ ದೇವರಲ್ಲಿ ಮೊರೆ ಇಡಿರಿ. ಏಕೆಂದರೆ ಯೆಶಾಯ ಪ್ರವಾದಿ 65ನೇ ಅಧ್ಯಾಯ ವಾಕ್ಯ 24 ನುಡಿಯುತ್ತದೆ, ಅವರು ಮೊರೆ ಇಡುವುದಕ್ಕೆ ಮುಂಚೆಯೇ ನಾ ಕಿವಿಗೊಡುವೆನು, ಅವರು ಪ್ರಾರ್ಥಿಸುವಾಗಲೇ ನಾನು ಸದುತ್ತರ ದಯಪಾಲಿಸುವೆನು.
ನಾವು ಮೊರೆ ಇಡುವುದಕ್ಕೆ ಮುಂಚೆಯೇ ದೇವರು ನಮಗೆ ಕೇಳಿದ್ದನ್ನು ಕೊಡುತ್ತಾರೆ. ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲಾಗುವುದು. ಹೇಗೆ ಕೇಳಬೇಕು? ಹೃದಯಪೂರ್ವಕವಾಗಿ ನಾವು ಕೇಳಬೇಕು. ಆಕೆಗಾಗಿ ನಾನು ಪ್ರಾರ್ಥಿಸಿದೆ. ಬೈಬಲ್ ಗ್ರಂಥ ಹೇಳುತ್ತೆ, ನೀನು ಏನು ಬಂಧಿಸುತ್ತೀಯೋ ಬಂಧಿಸಲಾಗುವುದು, ಬಿಡುಗಡೆ ಮಾಡುತ್ತೀಯೋ ಬಿಡುಗಡೆ ಮಾಡಲಾಗುವುದು. ನಾನು ಪ್ರೇಯರ್ ಮಾಡಿದೆ, ಈ ರೀತಿ ಪ್ರಾರ್ಥನೆ ಮಾಡಿದೆ, ಯೇಸುವೆ ನೀವು ನನ್ನ ಯಾಜಕಾಭಿ ದೀಕ್ಷೆಯಲ್ಲಿ ನುಡಿದಿರಿ, ಏನು ಬಂಧಿಸುತ್ತೀಯೋ ಬಂಧಿಸಲಾಗುವುದು, ಬಿಡುಗಡೆ ಮಾಡ್ತೀಯೋ ಬಿಡುಗಡೆ ಮಾಡಲಾಗುವುದು. ಈ ಮಗಳಿಗೆ ಗರ್ಭ ಫಲವನ್ನು ಕೊಟ್ಟು ಆಶೀರ್ವದಿಸಿರಿ, ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸುಮಾರು 6 ತಿಂಗಳು ಬಿಟ್ಟು ಫೋನ್ ಮಾಡ್ತಾಳೆ ಅವಳು, ಫಾದರ್ ದೇವರ ಕೃಪೆಯಿಂದ, ಯೇಸು ಕೃಪೆಯಿಂದ ನಾನು ಗರ್ಭವತಿಯಾಗಿದ್ದೀನಿ, ದೇವರಿಗೆ ಸ್ತೋತ್ರ. ವೈದ್ಯರು ಹೇಳಿದ್ರು ನಿನ್ನ ಗರ್ಭದಲ್ಲಿ ಮಗು ನಿಲ್ಲಲಾರದು, ನಿನ್ನ ಫೆಲೋಪಿಯನ್ ಟ್ಯೂಬ್ ವೀಕ್ ಆಗಿದೆ, ಗರ್ಭಾಶಯ ವೀಕ್ ಇದೆ. ಆದರೂ ನಮ್ಮ ದೇವರು ವೀಕ್ ಅಲ್ಲ, ಅವರು ಸ್ಟ್ರಾಂಗ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಮಗಳು 9 ತಿಂಗಳು 7 ದಿನ ಆದ್ಮೇಲೆ ಮಗುವನ್ನು ಹಾಡಿದ್ಲು. ಬ್ಯಾಪ್ಟಿಸಮ್ಗೆ ನನ್ನನ್ನು ಆಕೆ ಆಹ್ವಾನಿಸಿದ್ಲು. ನನಗೆ ಹೋಗ್ಲಿಕ್ಕೆ ಆಗಿಲ್ಲ. ನಾನು ಡಿಸೆಂಬರ್ ತಿಂಗಳಲ್ಲಿ ನಾನು ಹೋಗುವಾಗ, ದುಬೈಗೆ ಹೋಗುವಾಗ ಸುಮಾರು 4 ತಾಸುಗಳ ಪ್ರಯಾಣ ಮಾಡಿ ಅವಳು ಬಂದಿದ್ದಾಳೆ. ಅವಳು ಹೇಳಿದ್ದು, ಫಾದರ್ ನನ್ನ ಹತ್ರ ವೈದ್ಯರ ರಿಪೋರ್ಟು ಇದೆ, ನೀವು ನೋಡಿ ಈ ಮಗು ದೇವರ ಕೊಡುಗೆ, ಆಶೀರ್ವಾದ. ಹೋದ ಕಡೆಗಳಲ್ಲೆಲ್ಲ ಹೇಳಿ ಯೇಸು ದೇವರು ಅದ್ಭುತ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಇಬ್ಬರು ದಂಪತಿಗಳು ಪಾರ್ಲರ್ ಅಲ್ಲಿ ಕೂತ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಅವ್ರು ನನ್ನ ಹತ್ರ ಹೇಳ್ತಾ ಇದ್ದಾರೆ, ನಾವು ಮದುವೆಯಾಗಿ 10 ವರ್ಷವಾಯಿತು, ನಮಗೆ ಮಕ್ಕಳ ಭಾಗ್ಯವಿಲ್ಲ. ನಾನು ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ದೆ. ದೇವರಿಗೆ ಅಸಾಧ್ಯ, ಯಾಕಂದ್ರೆ ಯೇಸು ನಾಮದಲ್ಲಿ ನಾವು ಏನು ಬೇಡಿಕೊಂಡರೂ ದೇವರು ಕೊಡ್ತಾರೆ. ಪ್ರೇಯರ್ ಸುಮಾರು ಒಂದು 15 ನಿಮಿಷ ನಾನು ಪ್ರೇಯರ್ ಮಾಡಿದ್ಮೇಲೆ, ಪ್ರಾರ್ಥನೆ ಮಾಡಿದ್ಮೇಲೆ ನಾನು ಅವರಿಗೆ ಹೇಳಿದೆ, ದೇವರು ನನಗೊಂದು ಸಂದೇಶ ಕೊಡುವುದನ್ನು ತೋರಿಸ್ತಾ ಇದ್ದಾರೆ. ನಾನು ಇವರಿಗೆ ಮಕ್ಕಳು ಕೊಟ್ಟಿದ್ದೀನಿ. ನಾನು ಕೇಳಿದೆ, ದೇವರು ಹೇಳ್ತಾ ಇದ್ದಾರೆ ನಿಮಗೆ ದೇವರು ಮಕ್ಕಳು ಕೊಟ್ಟಿದ್ದಾರೆ. ಆಗ ಒಂದು ಮಹಾನ್ ಸತ್ಯ, ಭಯಾನಕ ಸತ್ಯ ನನ್ನ ಮುಂದೆ ಹೇಳಿದ್ರು ಅವರು. ದೇವರು ಮಕ್ಕಳು ಕೊಟ್ಟಿದ್ರು ಫಾದರ್, 2 ಮಕ್ಕಳನ್ನು ನಾವು ಕೊಂದು ಹಾಕಿದ್ವಿ, ಗರ್ಭಪಾತ ಮಾಡಿದ್ವಿ. ಪ್ರಿಯರೇ, ಇವತ್ತು ಮನುಷ್ಯನಿಗೆ ತಟ್ಟಿದ ಶಾಪ, ಮನುಷ್ಯನಲ್ಲಿರುವ ಅತಿ ದೊಡ್ಡ ಪಾಪ ಗರ್ಭಪಾತ. ಜೀವಕ್ಕೆ ಇವತ್ತು ಬೆಲೆ ಇಲ್ಲ. ತಾಯಿಯ ಗರ್ಭ ಆಶೀರ್ವಾದದ ಗರ್ಭವಾಗಬೇಕಿತ್ತು, ಸ್ಥಳವಾಗಬೇಕಿತ್ತು, ಇವತ್ತು ಸಮಾಧಿಯಾಗಿದೆ. ಅದೆಷ್ಟೋ ತಾಯಂದಿರು ಆ ಚಿಕ್ಕ ಪುಟ್ಟ ಕಂದಮ್ಮನನ್ನು ಈ ಲೋಕದ ಬೆಳಕು ನೋಡುವ ಮೊದಲೇ ಕೊಂದು ತಿನ್ನುತ್ತೀರಲ್ಲ. ನಿಮಗೂ ಒಂದು ಹೃದಯವಿದೆಯೇ ತಾಯಂದಿರೇ? ನಿಮಗೂ ಒಂದು ಹೃದಯವಿದೆಯೇ ತಂದೆಯಂದಿರೇ? ವಿವಾಹ ಸಂದರ್ಭದಲ್ಲಿ ದೇವರ ಹತ್ರ ಹೇಳ್ತೀರಿ, ನೀವು ಕೊಡುವ ಮಕ್ಕಳನ್ನು ನಾನು ಸ್ವೀಕರಿಸುತ್ತೇನೆ. ವಿವಾಹವಾದ ಮೊದಲ ತಿಂಗಳಲ್ಲಿ ಗರ್ಭ ನಿಂತಾಗ ನಮಗೆ ಮಕ್ಕಳು ಬೇಡ, ಯಾಕೆ? ಆ ಮಗುವನ್ನು ಯಾಕೆ ನೀವು ಕೊಲ್ಲುತ್ತೀರಿ? ಆ ಮಗು ಇವತ್ತು ಕೇಳ್ತಾ ಇದೆ, ನನಗೂ ಜೀವಿಸುವ ಹಕ್ಕು ಇಲ್ಲವೇ? 2 ಮಕ್ಕಳನ್ನು ಕೊಂದ ಈ ದಂಪತಿಗಳು ನನ್ನ ಮುಂದೆ ಮೊಣಕಾಲೂರಿದ್ದಾರೆ. ಇವತ್ತು ಅದೆಷ್ಟೋ ಮಕ್ಕಳನ್ನು ಕೊಂದ, ಮಕ್ಕಳು ನಾಶ ಮಾಡಿದ ನೀವು ನನ್ನ ಸಂದೇಶ ಕೇಳ್ತಾ ಇದ್ದೀರಾ? ಇದೋ 1 ನಿಮಿಷ ಯೋಚನೆ ಮಾಡಿ. ಯಾವ ಮನುಷ್ಯನಿಗೂ ಜೀವ ಕೊಡಲು ಆಗುವುದಿಲ್ಲ ಒಂದ ಮೇಲೆ, ಜೀವ ತೆಗೆಯಲು ಯಾವ ಮನುಷ್ಯನಿಗೂ ಅಧಿಕಾರವಿಲ್ಲ. ಏಕೆಂದರೆ ಬೈಬಲ್ ಶ್ರೀ ಗ್ರಂಥ ಹೇಳುತ್ತೆ, ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 26, ಪಿತನು ತಾವೇ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನು ಸಹ ಸ್ವಯಂ ಜೀವ ಮೂಲವಾಗಿರುವಂತೆ ಕರುಣಿಸಿದ್ದಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವ ಕೊಟ್ಟದ್ದು ದೇವರು, ಜೀವ ಕೊಂಡೋಗುವುದು ದೇವರು. ಯಾವ ಮನುಷ್ಯನಿಗೂ ಜೀವದ ಮೇಲೆ ಅಧಿಕಾರವಿಲ್ಲ. ಯಾವ ಸರಕಾರಗಳಿಗೂ ಕೂಡ ಜೀವದ ಮೇಲೆ ಅಧಿಕಾರವಿಲ್ಲ. ಯಾವುದೇ ಧರ್ಮ ಕೂಡ ಬೋಧಿಸಲ್ಲ. ಕೊಲ್ಲು ಅಂತೇಳಿ ಯಾವ ಧರ್ಮವೂ ಬೋಧಿಸಲ್ಲ. ಪ್ರೀತಿಸು. ಪವಿತ್ರ ಗ್ರಂಥದಲ್ಲಿ ನಾವು ಓದುತ್ತೀವಿ, ಪವಿತ್ರ ಗ್ರಂಥ ಕೂಡ ನಮಗೆ ನುಡಿಯುತ್ತದೆ. ಒಂದು ತಾಯಿಯ ಗುಣಲಕ್ಷಣ ಏನು ಗೊತ್ತಾ? ಒಂದು ತಾಯಿ ತನ್ನ ಮುದ್ದು ಕಂದನನ್ನು ಮರೆಯಲು ಸಾಧ್ಯವೇ? ಖಂಡಿತ ಇಲ್ಲ. ಏಕೆಂದರೆ ಆ ತಾಯಿಯ ನ್ಯಾಚುರಲ್ ಅಂತೀವಿ ನಾವು, ಸ್ವಭಾವ, ನೈಸರ್ಗಿಕ ಸ್ವಭಾವ, ಒಂದು ಮಗುವನ್ನು ಆಕೆ ಮರೆಯುವುದಿಲ್ಲ.
ಆದರೆ ಇವತ್ತು ಎಷ್ಟೋ ಮಂದಿ ತಾಯಂದಿರು ಮಗುವನ್ನು ಮರೆತದ್ದನ್ನು ನಾವು ನೋಡಿದ್ದೀವಿ. ಅದಕ್ಕಾಗಿ ಅನಾಥಾಶ್ರಮಗಳು, ಹಡೆದ ಮಗುವನ್ನು ಡಸ್ಟ್ಬಿನ್ ಅಲ್ಲಿ ಬಿಸಾಡುವ ತಾಯಂದಿರು, ಮದರ್ ತೆರೇಸಾ ಅಂತವ್ರನ್ನು ಎಕ್ಕಿ ತರ್ತಿದ್ರು. ನಾವು ಕೂಡ, ನನಗೆ ನೆನಪಿದೆ, ಒಂದು ಸಾರಿ ಬೆಂಗಳೂರಿನಲ್ಲಿ ನಾನಿರುವಾಗ ಬೆಳಿಗಿನ ಜಾವ ಒಂದು ದೇವಾಲಯಕ್ಕೆ ನಾನು ಹೋಗ್ತಾ ಇರುವಾಗ ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಂದು ಮಗುವನ್ನು ಇಟ್ಟು ಓಡಿ ಹೋಗಿದ್ಲು ಒಬ್ಳು ತಾಯಿ. ನಾವು ಕೂಡಲೇ ಮದರ್ ತೆರೇಸಾ ಆಶ್ರಮಕ್ಕೆ ಫೋನ್ ಮಾಡಿದ್ವಿ, ಆಂಬುಲೆನ್ಸ್ ತಂದ್ರು. ಆ ಮಗುವಿಗಾಗಿ ಸುಮಾರು 4,000 ಖರ್ಚು ಮಾಡಿ ಕೊನೆಗೆ ಆ ಮಗುವನ್ನು ಅವರು ಸಾಕಿದ್ರು. ಇವತ್ತು ದೈವ ಕೃಪೆಯಿಂದ ಮಗು ಬೆಳೆದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಒಂದು ದಿನಕ್ಕೆ 40,000 ಮಕ್ಕಳನ್ನು ಕೊಲ್ಲುತ್ತಾ ಇದ್ದಾರೆ. ಯಾವುದೇ ದಂಪತಿಗಳು ಕಾಮಕ್ಕಾಗಿ ಮದುವೆ ಆಗೋದಿಲ್ಲ. 2 ದೇಹಗಳು ಹತ್ರ ಬಂದ್ರೆ ಹಂದಿಗೂಡು. ಆದರೆ ಇಬ್ಬರು ಮದುವೆ ಆಗೋದು ದಾಂಪತ್ಯ ಪ್ರೇಮ ಅಂತಾರೆ. ಈ ದಾಂಪತ್ಯ ಪ್ರೇಮದಲ್ಲಿ ಸಿಗುವ ಮಕ್ಕಳು ದೇವರ ಆಶೀರ್ವಾದಗಳು. ಅಲ್ಲಿ ತಂದೆ ತಾಯಿಗೊಂದು ಜವಾಬ್ದಾರಿ ಇದೆ. ಅದಕ್ಕೆ ಹೇಳ್ತಾರೆ ರೆಸ್ಪಾನ್ಸಿಬಲ್ ಪ್ಯಾರೆಂಟ್ಹುಡ್, ಜವಾಬ್ದಾರಿಯ ತಂದೆ ತಾಯಿತನ. ಇವತ್ತು ಜವಾಬ್ದಾರಿ ನಾವು ಕಳ್ಕೊಂಡಾಗ, ಬೇಜವಾಬ್ದಾರಿ ನಮ್ಮೊಳಗೆ ಬಂದಾಗ ಇಂಥ ಪಾಪಗಳು ಶಾಪಗಳು ಒಳಗಡೆ ಪ್ರವೇಶಿಸುತ್ತವೆ. ಅದಕ್ಕಾಗಿ ಯೆಶಾಯ ನುಡಿಯುತ್ತಾನೆ, ಒಬ್ಬ ತಾಯಿಯ ನೈಸರ್ಗಿಕ ಸ್ವಭಾವ ತನ್ನ ಕಂದನನ್ನು ಮರೆಯೋಲ್ಲ. ಯೆಶಾಯ 49 ವಾಕ್ಯ 15, ಯೆಶಾಯ 49 ವಾಕ್ಯ 15, ಹೆತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿ ಹೋಗುವುದುಂಟೆ, ಆಕೆ ತನ್ನ ಮೊಲೆ ಗೂಸನ್ನು ಮರೆತು ಬಿಡುವುದುಂಟೆ. ಒಂದು ವೇಳೆ ಆಕೆ ಮರೆತರು ನಾನಿನ್ನನು ಮರೆಯನು. ಎಲ್ಲರೂ ನಿನ್ನ ಕೈ ಬಿಟ್ಟರು, ನಾನು ಕೈ ಬಿಡುವ ದೇವರಲ್ಲ. ದೇವರು ನಮ್ಮ ಕೈ ಬಿಡೋಲ್ಲ, ಏಕೆಂದರೆ ಅವರು ನಮ್ಮನ್ನು ಸೃಷ್ಟಿಸಿದ್ದಾರೆ, ಅವರು ನಮ್ಮನ್ನು ಕಾಯುತ್ತಾರೆ, ಅವರು ನಮ್ಮನ್ನು ಕಾಪಾಡುತ್ತಾರೆ. ಇವತ್ತು ಎಷ್ಟೋ ಮಂದಿ ಒಂದು ರೀತಿಯಲ್ಲಿ ಗರ್ಭಪಾತದಲ್ಲಿ ಮಕ್ಕಳನ್ನು ಸಾಯಿಸ್ತಾರೆ. ಕೊಲೆ ಮಾಡಬೇಡ ದೇವರ ಆಜ್ಞೆ. 2ನೇ ರೀತಿಯಾಗಿ ಆತ್ಮಹತ್ಯೆ. ಯಾವ ಮನುಷ್ಯನಿಗೂ ಆತ್ಮಹತ್ಯೆ ಮಾಡುವ ಅಧಿಕಾರ ದೇವರು ಕೊಟ್ಟಿಲ್ಲ. 3ನೇದಾಗಿ ಯುತನೇಸಿಯಾ, ದಯಾಮರಣ ಅಂತಾರೆ. ಒಬ್ಬ ಕ್ಯಾನ್ಸರ್ ಅಲ್ಲಿ ನರಳ್ತಾ ಇದ್ದಾನೆ, ಒಬ್ಳು ತುಂಬಾ ಏಡ್ಸ್ ರೋಗಿ ಆಗಿದ್ದಾಳೆ. ಆವಾಗ ಒಂದು ಇಂಜೆಕ್ಷನ್ ಕೊಟ್ಟು ಅವರನ್ನು ಸಾಯಿಸೋಣ, ಇದು ಕೂಡ ತಪ್ಪು. ವೈದ್ಯರೇ, ನಿಮಗೆ ಕೊಟ್ಟ ಜವಾಬ್ದಾರಿ ಜೀವ ಉಳಿಸಲು, ಜೀವ ಅಳಿಸಲು ಅಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಂಪತಿಗಳಿಗೆ ನಾನು ಪ್ರಾರ್ಥಿಸಿದೆ. ದೇವರು ಕ್ಷಮಿಸುವ ದೇವರು. ಅವರವರನ್ನು ಕ್ಷಮಿಸಿ ಮತ್ತೆ ಅವರಿಗೆ ಗರ್ಭ ಭಾಗ್ಯವನ್ನು, ಸಂತಾನವನ್ನು ಕೊಟ್ಟರು. ಕೀರ್ತನೆ 127:3, ಗರ್ಭ ಫಲವು ದೇವರು ಕೊಡುವ ವರದಾನವಾಗಿದೆ. ಬೈಬಲ್ ಗ್ರಂಥದಲ್ಲಿ ಪ್ರಲಾಪಗಳು ಅಧ್ಯಾಯ 4 ವಾಕ್ಯ 10 ಈ ರೀತಿಯಾಗಿ ಬರೆದಿದೆ. ಕರುಣಾಮಯಿಗಳಾದ ಹೆಂಗಳೆಯರು ತಮ್ಮ ಕಂದಮ್ಮಗಳನ್ನು ಸ್ವಂತ ಕೈಯಿಂದ ಬೇಯಿಸಿದರು. ನನ್ನ ಜನರ ಪರಿವಿನಾಶದ ಕಾಲದೊಳು ತಮ್ಮ ತಾಯಿಗಳಿಗೆ ತಿಂಡಿಯಾದರು ಆ ಅಸುಳೆಗಳು. ನೋಡಿ, ಇವತ್ತು ತಾಯಂದ್ರಿಗೆ ತಿಂಡಿಯಾದರು ಆ ಸುಳೆಗಳು. ಎಷ್ಟೋ ಮಂದಿ ನಾನು ನೋಡಿದ್ದೀನಿ, ಹೊಸದರಲ್ಲಿ ಮದುವೆಯಾಗಿ ಮಕ್ಕಳಾದಾಗ ಮಕ್ಕಳು ಬೇಡ ನಮಗೆ ಗರ್ಭಪಾತ ಮಾಡ್ತಾರೆ. ಇನ್ನು ಕೆಲವರು ಯಾಕೆ ನಮ್ಮ ಸೌಂದರ್ಯ ಹಾಳಾಗ್ತಾರೆ. ಇವರ ಸೌಂದರ್ಯ ಇಟ್ಕೊಂಡು ಇವರು ಏನಾಗ್ಲಿಕ್ಕಿದೆ? ಒಬ್ಬ ತಾಯಿಗೆ ಸೌಂದರ್ಯ ಮಗುವಿನಲ್ಲಿ. ಅದಕ್ಕೆ ನಾವು ನೋಡ್ತೀವಿ, ಸರ್ಕಾರ ಕೂಡ ಹೇಳ್ತಾ ಇದೆ, ಮಗುವಿಗೆ ನಿಮ್ಮ ಎದೆ ಹಾಲು ಕೊಡಿ, ಸ್ತನ್ಯಪಾನ ಕೊಡಿ. ಏಕೆಂದರೆ ಅದರಲ್ಲಿ ಮಗುವಿಗೆ ಮೆದುಳು ಚುರುಕಾಗಲು, ಅದರಲ್ಲಿ ಮಗುವಿಗೆ ಬೇಕಾದ ಎಲ್ಲ ಅಂಶಗಳು ಅಡಗಿವೆ. ಅದಕ್ಕಾಗಿ ಗೌರ್ಮೆಂಟ್ಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಇವತ್ತು ಎಷ್ಟೋ ತಾಯಂದಿರು ಯೋಚನೆ ಮಾಡ್ತಾರೆ, ಮಗು ಆದ್ರೆ ನಾನು ಹಾಲು ಕೊಟ್ಟರೆ ನನ್ನ ಸೌಂದರ್ಯ ಹಾಳಾಗುತ್ತೆ. ಇಲ್ಲ, ಅದು ಆಶೀರ್ವಾದ. ದೇವರು ಒಬ್ಬ ಸ್ತ್ರೀಯನ್ನು ಸೃಷ್ಟಿಸಿದ್ದಾರೆ, ಪುರುಷನನ್ನು ಸೃಷ್ಟಿಸಿದ್ದಾರೆ, ಒಂದು ಯೋಚನೆ ಹಾಕಿದ್ದಾರೆ. ಅನೇಕರು ಯೋಚನೆ ಮಾಡಿದ್ದಾರೆ, ಅವರ ದೇಹದ ಅಂಗಾಂಗಗಳು ಪ್ರದರ್ಶನ ಮಾಡಲು. ಇದು ಪ್ರದರ್ಶನ ಮಾಡಲು ಅಲ್ಲ, ಬದಲಾಗಿ ಆ ಮಕ್ಕಳಿಗೆ ಪಾನವಾಗಿ ಕೊಡಲು ನಿಮಗೆ ಕೊಟ್ಟ ಅಂಗಾಂಗಗಳನ್ನು ಇತರರಿಗೆ ಪ್ರದರ್ಶಿಸಬೇಡಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವು ದಿನಗಳ ಹಿಂದೆ ನಾನು ಒಂದು ಮ್ಯಾಗಝಿನ್ ಓದ್ತಾ ಇದ್ದೆ, ಸ್ಟ್ರೀಮ್ಸ್. ಕೋಲ್ಕತ್ತಾದಿಂದ ಕರಿಸ್ಮೆಟಿಕ್ ತಂಡದವರು, ಅಲ್ಲಿನ ಮರುವ ಆ ಡಾನ್ ಬಾಸ್ಕೋ ಗುರುಗಳು, ಅತಿ ಸುಂದರವಾದ ಮ್ಯಾಗಝಿನ್ ದ ಸ್ಟ್ರೀಮ್ಸ್. ಅದರಲ್ಲಿ ಒಂದು ಘಟನೆ ನಾನು ಓದಿದೆ. ಅಮೆರಿಕದಲ್ಲಿರುವ ಸೆನೆಟ್ ಸದಸ್ಯರಿಗೆ ಈ ಪ್ರಶ್ನೆಯನ್ನು ಹಾಕುತ್ತಾಳೆ 23 ವಯಸ್ಸಿನ ಗಿಯೋನ್ನ ಎಂಬ ಹುಡುಗಿ. ಯಾಕೆಂದರೆ ಈ ಹುಡುಗಿ, ಆಕೆಯ ತಾಯಿ 7ನೇ ತಿಂಗಳಲ್ಲಿ ಗರ್ಭಪಾತ ಮಾಡಿದ್ಲಂತೆ.
ಗರ್ಭಪಾತದಲ್ಲಿ ವಿವಿಧ ವಿಧ ಇದೆ. ಮಗುವಿಗೆ ಒಳಗಡೆ ಸಾಲ್ಟ್ ಇಂಜೆಕ್ಟ್ ಮಾಡಿ ಮಗುವನ್ನು ಸಾಯಿಸಬಹುದು, ಅಥವಾ ಒಳಗಡೆ ಇನ್ಸ್ಟ್ರೂಮೆಂಟ್ ಕೊಂಡೋಗಿ ಕೈ ಕಟ್ ಮಾಡಿ, ಕಾಲ್ ಕಟ್ ಮಾಡಿ, ತಲೆ ಕಟ್ ಮಾಡಿ ಮಗುವನ್ನು ಎಳೆಯಬಹುದು, ಅಥವಾ 3 ತಿಂಗಳ ಕೆಳಗಡೆ ಇರುವಾಗ ಆ ಮಗುವನ್ನು ಸಕ್ ಮಾಡಿ ಎಳೆಯಬಹುದು. ಒಂದು ಸಾರಿ ಗರ್ಭಪಾತ ನೀವು ಮಾಡಿದ್ದು ನೋಡಿದರೆ ಮತ್ತೆ ನೀವು ಗರ್ಭಪಾತ ಮಾಡಲು ಹೋಗುವುದಿಲ್ಲ. ಇವತ್ತು ನಾವು ನೋಡ್ತೀವಿ, ಹಿಂದಿನ ಕಾಲದಲ್ಲಿ 1971ನೇ ಇಸ್ವಿಯ ಹಿಂದೆ ಗರ್ಭಪಾತ ಮಾಡಿದವರಿಗೆ ಗೌರ್ಮೆಂಟ್ ಸರ್ಕಾರ ಶಿಕ್ಷೆ ಕೊಡ್ತಿತ್ತು, ಜೈಲಲ್ಲಿ ಆಗ್ತಿತ್ತು. ಅಂದರೆ 1971 ಮೇಲೆ ಎಷ್ಟು ಮಂದಿಯನ್ನು ಸಾಯಿಸಬಹುದು, ಬಹುಮಾನ ಸಿಗುತ್ತೆ. ಎಂಥ ವಿಪರ್ಯಾಸವಲ್ಲವೇ? ಯೋಚನೆ ಮಾಡಿ. ಇವತ್ತು ಅದೆಷ್ಟೋ ಲಕ್ಷ ಒಂದು ದಿನಕ್ಕೆ 1 ಲಕ್ಷ ಮಕ್ಕಳು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಈ ಭೂಮಿ ಸೃಷ್ಟಿಸಿದ್ದು ದೇವರು. ಈ ಭೂಮಿಯಲ್ಲಿ ಇನ್ನೂ ಇದೇ 10 ವಿಶ್ವಗಳನ್ನು ಹಾಕುವಷ್ಟು ಸ್ಥಳ ದೇವರು ಕೊಟ್ಟಿದ್ದಾರೆ. ಯಾಕೆ ಮನುಷ್ಯ ನೀನು ಸ್ವಾರ್ಥಿಯಾಗಿದ್ದೀಯಾ? ಹಿಂದಿನ ಕಾಲದಲ್ಲಿ ಹಣ ಇರಲಿಲ್ಲ, ತಂದೆ ತಾಯಿ 10-20 ಮಕ್ಕಳನ್ನು ಸಾಕುತ್ತಿದ್ರು, 10-12 ಮಕ್ಕಳಿದ್ರು ಸಾಕುತ್ತಿದ್ರು. ಇವತ್ತು 1 ಇದೆ, 2 ಇದೆ, 3ನೇ ಮಗು ಇಲ್ಲ, ಸ್ವಾರ್ಥಿಯಾಗಿದ್ದಾನೆ. ಹಣ ಇದೆ, ಫೈನಾನ್ಸ್ ಇದೆ. ಯಾಕೆ? ಒಂದು ನಿಮಿಷ ಯೋಚಿಸಬಲ್ಲಿರಾ ನೀವು? ಈ ಗಿಯೋನ ಕೇಳ್ತಾ ಇದ್ದಾಳೆ, ನನ್ನ ತಾಯಿ, ನನಗೆ ಗೊತ್ತಿಲ್ಲದ ತಾಯಿ 7ನೇ ತಿಂಗಳಲ್ಲಿ ಆಕೆ ನನ್ನನ್ನು ಅಬಾರ್ಷನ್ ಮಾಡಲು ಆಸ್ಪತ್ರೆಗೆ ಹೋದ್ಲು. ಡಾಕ್ಟರ್ ಅಬಾರ್ಷನ್ ಮಾಡಿದ್ರು, ಸಾಲ್ಟ್ ಇಂಜೆಕ್ಟ್ ಮಾಡಿದ್ರು, ನನ್ನನ್ನು ಸಾಲ್ಟ್ ತಿನ್ನುವಂತೆ ಮಾಡಿ ನನ್ನನ್ನು ಸಾಯಿಸಿದ್ರು. ನನ್ನನ್ನು ತೆಗೆದು ತಟ್ಟೆಯಲ್ಲಿ ಇಟ್ಟುಬಿಟ್ರು. ಆ ನರ್ಸ್ ಕೊನೆಗೆ ಎಲ್ಲರೂ ಹೋಗ್ಬಿಟ್ರು. ಆ ನರ್ಸ್ ಕೊನೆಗೆ ಬರುವಾಗ ತಟ್ಟೆಯಲ್ಲಿರುವ ನಾನು ಮಗು ಕೈ ಆಡಿಸ್ತಾ ಇದ್ದೀನಿ, ಕಾಲು ಆಡಿಸ್ತಾ ಇದ್ದೀನಿ. ಆ ನರ್ಸಿನ ಕರುಳು ಮಿಡಿಯಿತು. ಆಕೆ ಯೋಚನೆ ಮಾಡಿದ್ರು, ಇಂಥ ಕೆಟ್ಟ ಕಾರ್ಯ ನನ್ನ ಜೀವನದಲ್ಲಿ ನಾನು ಎಂದೂ ಮಾಡೋಲ್ಲ. ಆ ಮಗುವನ್ನು ಎತ್ಕೊಂಡು ಹೋಗಿ ಸಾಕಲು ಆರಂಭಿಸಿದ್ಲು. ಇವತ್ತು ಆ ನರ್ಸೆ ನನ್ನ ತಾಯಿಯಾಗಿದ್ದಾರೆ. ಆ ದಿವಸ ದೇವರು ನನ್ನನ್ನು ಪ್ರೀತಿಸಿದ್ರು, ನನ್ನನ್ನು ಸಾಯಲು ಬಿಟ್ಟಿಲ್ಲ ಆ ದೇವರು. ಹಾಗೆ ಈ ನರ್ಸು ಸುಮಾರು 56 ಮಕ್ಕಳನ್ನು ಬದುಕುಳಿಸಿ ಒಂದು ಆಶ್ರಮವನ್ನೇ ಮಾಡಿದ್ಲು. ಆ ಗಿಯೋನ್ನ, ಬದುಕುಳಿದ ಗಿಯೋನ್ನ ನನಗೆ ಸಾಲ್ಟ್ ಇಂಜೆಕ್ಟ್ ಮಾಡಿದ್ರಿಂದ ಆಕೆ 1 ಕಾಲು ಎಫೆಕ್ಟ್ ಆಗಿದೆ. ಆಕೆ ಹೇಳ್ತಾ ಇದ್ದಾಳೆ, ಸೆನೆಟ್ ಸದಸ್ಯರಿಗೆ ಹೇಳ್ತಾ ಇದ್ದಾರೆ, ಇಂಥ ನಿಯಮಗಳನ್ನು ಪಾಸ್ ಮಾಡುವ ಸದಸ್ಯರಿಗೆ ಹೇಳ್ತಾ ಇದ್ದಾಳೆ, ನಿಮಗೂ ಒಂದು ಹೃದಯವಿದೆಯೇ? ಡೂ ಯು ಹ್ಯಾವ್ ಹಾರ್ಟ್? ನಿಮಗೂ ಒಂದು ಹೃದಯವಿದೆಯೇ? ಯಾಕೆ ಇಂಥ ನಿಯಮಗಳನ್ನು ಮಾಡ್ತಾ ಇದ್ದೀರಾ? ನಮ್ಮನ್ನು ಯಾಕೆ ಬದುಕಲು ಬಿಡ್ತಾ ಇಲ್ಲ? ಇವತ್ತು ನೀವು ನೋಡಿದ್ರಿ ಶುಭ ಸಂದೇಶದಲ್ಲಿ ಆ ಪುಟ್ಟ ಕನ್ನಮ್ಮಗಳನ್ನು ಹೆರೋದ ಕೊಂದ. ಎಷ್ಟೋ ಮಂದಿ ನಾವು ಯೋಚನೆ ಮಾಡ್ತೀವಿ, ಹೆರೋದ ಎಂತ ಕಟುಕ, ಹೆರೋದನಿಗಿಂತ ಕಟುಕರು ನಮ್ಮ ಮಧ್ಯೆ ಇಲ್ಲವೇ? ಎಷ್ಟೋ ಮಂದಿ ಕಟುಕಿಯರು ನೀವು ಮಕ್ಕಳನ್ನು ನಾಶ ಮಾಡುವುದಿಲ್ಲವೇ? ಇದೋ ಒಂದು ನಿಮಿಷ ಯೋಚಿಸಿರಿ, ತಂದೆಯಂದಿರೇ, ತಾಯಂದಿರೇ, ನಿಮ್ಮ ತಂದೆತನಕ್ಕೆ, ತಾಯಿತನಕ್ಕೆ ಯಾವ ಮಹತ್ವ ನೀವು ಕೊಟ್ಟಿದ್ದೀರಾ? ಯಾವ ಮಹತ್ವ ಕೊಟ್ಟಿದ್ದೀರಾ? ಆ ಮಗು ಏನ್ ತಪ್ಪು ಮಾಡಿದೆ? ಒಂದು ಸಾರಿ ಕೋರ್ಟಲ್ಲಿ ಒಂದು ವ್ಯಾಜ್ಯ ಬಂತು. ಇವತ್ತು ಇನ್ನೊಂದು ದೊಡ್ಡ ಮಾರಕ ರೋಗ ಡೈವರ್ಸ್. ಕುಟುಂಬ ಒಡೆಯಲು ನೋಡ್ತಾ ಇದ್ದಾನೆ ಸೈತಾನ. ಇವತ್ತು ಎಷ್ಟೋ ಕುಟುಂಬಗಳು ಕಣ್ಣೀರಿಡುವುದನ್ನು ನಾನು ನೋಡಿದ್ದೀನಿ. ಡೈವರ್ಸ್ ಆಗುವಾಗ ಆ ಒಬ್ಳು ಮಗು ಇತ್ತಂತೆ, ಸುಮಾರು 12 ವರ್ಷದ ಪ್ರಾಯದ ಮಗು. ಜಡ್ಜ್ ಕೇಳಿದಂತೆ, ಇಬ್ಬರು ವಾದ ಮಾಡಿದ್ರು. ತಂದೆ ಹೇಳಿದ್ರು ಮಗು ನನ್ನ ಜೊತೆ ಇರಬೇಕು, ತಾಯಿ ಹೇಳಿದ್ರು ಮಗು ನನ್ನ ಜೊತೆ ಇರಬೇಕು. ಕೊನೆಗೆ ಯಾರ ಜೊತೆ ಇರಬೇಕು? ತಾಯಿ ಒಂದು ಬಲವಾದ ವಾದ ಇಟ್ಲಂತೆ, ನಾನು 9 ತಿಂಗಳು 7 ದಿನ ಈ ಮಗುವನ್ನು ಗರ್ಭದಲ್ಲಿ ಇಟ್ಟಿದ್ದೀನಿ, ಮಗು ನನ್ನ ಜೊತೆ ಇರಬೇಕು. ಏನ್ ಮಾಡುದು? ಎಲ್ಲರ ವಾದ ಮುಂದೆ ಈ ವಾದ ಬಹಳ ಸ್ಟ್ರಾಂಗ್ ವಾದ. ಕೊನೆಗೆ ಜಡ್ಜು ಕೇಳಿದಂತೆ ಮಗುವಿಗೆ, ನಿನಗೆ ಏನಾದ್ರೂ ಮಾತಾಡ್ಲಿಕ್ಕೆ ಇದೆಯಾ? ಆಕೆ ಹೇಳಿದ್ಲು, ಕಟಕಟೆಗೆ ಬಂದು ಹೇಳಿದ್ಲು, ಮಮ್ಮಿ ನೀನು ಹೇಳಿದ್ಯಾ 9 ತಿಂಗಳು 7 ದಿನ ನಿನ್ನ ಗರ್ಭದಲ್ಲಿ ಇಟ್ಟೆ ಅಂತೇಳಿ. 9 ತಿಂಗಳು 7 ದಿನ ಆದ್ಮೇಲೆ 1 ದಿನ ಎಕ್ಸ್ಟ್ರಾ ನಿನ್ನ ಗರ್ಭದಲ್ಲಿ ನನಗೆ ಇಡಲಾಯ್ತಾ ನಿನ್ನಿಂದ? ಇಲ್ಲ. ಆಕೆ ಹೇಳಿದ್ಲಂತೆ, ನಾನು ಡ್ಯಾಡಿ ಒಟ್ಟಿಗೆ ನಿಲ್ತೀನಿ ಜಡ್ಜ್ ಸಾಹೇಬ್ರೆ ಅಂತ ಹೇಳಿದ್ಲಂತೆ. ಹೌದು ಪ್ರಿಯರೇ, ಇವತ್ತು ನಾವು ಅದರಲ್ಲಿ ಹೆಚ್ಚಳ ಪಡಬೇಕಾಗಿಲ್ಲ. ಗರ್ಭಫಲ ದೇವರು ಕೊಡುವ ವರದಾನ, ಯಾವುದೇ ನನ್ನ ಶ್ರೇಷ್ಠತೆ ಅಲ್ಲ. ಅದಕ್ಕಾಗಿ ನಾವು ಯೋಚನೆ ಮಾಡೋಣ, ನಾನು ಸರಿಯಾದ ಹಾದಿಯಲ್ಲಿ ಹೋಗ್ತಿದ್ದೀನ? ಆ ಗಿಯೋನ ಹೇಳ್ತಾ ಇದ್ದಾಳೆ, ಗಿಯೋನ ಹೇಳಿದ್ಲು, ನಿಮಗೂ ಒಂದು ಹೃದಯವಿದೆಯೇ? ಇವತ್ತು ಎಲ್ಲ ಕಡೆ ಹೋಗಿ ಆಕೆ ಸಾರ್ತಾ ಇದ್ದಾಳೆ, ಪ್ರೋ ಲೈಫ್, ಜೀವ ಪರ ಕೆಲಸ ಮಾಡಿ. ಜಗದ್ಗುರುಗಳು, ನಮ್ಮ ಇಂದಿನ ಜಗದ್ಗುರುಗಳು ಜಾನ್ ಪಾಲ್ II ಒಂದು ಎವೆಂಜೆಲಿಯಂ ವೀತೆ, ಅಂದರೆ ಜೀವದ ಶುಭ ಸಂದೇಶ ಅಂತೇಳಿ ಒಂದು ಪರಿಪತ್ರ ಬರೆದ್ರು. ಅದಕ್ಕಿಂತ ಮುಂಚೆ ಪೋಪ್ ಪೌಲ್ VI ಹ್ಯುಮಾನೆ ವೀತೆ, ಮಾನವ ಜೀವ ಎಂಬುದರ ಕುರಿತು. ಯಾಕೆಂದ್ರೆ ಪತಿ ಪತ್ನಿಯ ಮಧ್ಯೆ ಯಾವುದೇ ಆರ್ಟಿಫಿಷಿಯಾಲಿಟಿ ಬರಬಾರ್ದು. ದೇವರು ನೈಸರ್ಗಿಕ ನಿಯಮವಾಗಿದ್ದಾರೆ. ಇವತ್ತು ಎಷ್ಟೋ ಆರ್ಟಿಫಿಷಿಯಲ್ ಬಂದು ಮನುಷ್ಯ ಸಮಾಧಾನ ಕಳ್ಕೊಂಡಿದ್ದಾನೆ, ನೆಮ್ಮದಿ ಕಳ್ಕೊಂಡಿದ್ದಾನೆ, ರೋಗಿಯಾಗಿದ್ದಾನೆ. ಅದಕ್ಕಾಗಿ ಯೋಚನೆ ಮಾಡಿ, ಗರ್ಭಪಾತ ಮಾರಕ ರೋಗ.
ಮೊನ್ನೆ ಯಾರೋ ನನ್ನ ಸ್ನೇಹಿತರ ಜೊತೆ ಮಾತನಾಡ್ತಿರುವಾಗ, ನಾವು ಹೀಗೆ ಮಾತನಾಡ್ತಿರುವಾಗ ನಾವು ಕೇಳಿದ್ವಿ, ಯಾಕೆ ಇನ್ನು ಏಡ್ಸ್ ಕಾಯಿಲೆಗೆ ಮದ್ದು ಕಂಡುಹಿಡಿಯಲಿಲ್ಲ? ಅದಕ್ಕೆ ನನ್ನ ಸ್ನೇಹಿತ ಹೇಳಿದ, ಸ್ವಾರಸ್ಯಕರವಾಗಿ ಹೇಳಿದ, ಮದ್ದು ಕಂಡುಹಿಡಿಯುವವರಿಗೆ, ಈ ಏಡ್ಸ್ ಎಂಬ ಕಾಯಿಲೆಗೆ ಮದ್ದು ಕಂಡುಹಿಡಿಯುವವರಿಗೆ ನಾವು ಹುಟ್ಟಲು ಈ ಲೋಕದಲ್ಲಿ ಬಿಟ್ಟಿಲ್ಲ ಅಂತೆ. ಎಷ್ಟೋ ವಿಜ್ಞಾನಿಗಳನ್ನು, ಎಷ್ಟೋ ಒಳ್ಳೆ ವ್ಯಕ್ತಿಗಳನ್ನು ಗರ್ಭದಲ್ಲಿ ಚಿವುಟಿ ಕೊಂದು ಹಾಕಿಲ್ಲವೇ ನಾವು? ಇವತ್ತು 3ನೇ ಜಾಗತಿಕ ಯುದ್ಧ ಬೇಡ, ಜಾಗತಿಕ ಯುದ್ಧ ಆರಂಭವಾಗಿದೆ. ಯಾಕೆ? ಮನುಷ್ಯ ಒಂದು ದಿನ 40,000, 1,00,000 ಮಕ್ಕಳು ಸಾಯುತ್ತಾ ಇದ್ದಾರೆ. ನಾವು ಅದಕ್ಕಾಗಿ ಏನಾದರೂ ಮಾಡಬೇಕು. ದೇವರು ಜೀವ ಕೊಡಲು ಬಂದರು. ಜೀವ ಕೊಟ್ಟ ದೇವರು ಜೀವ ಪರವಾಗಿ ಕೆಲಸ ಮಾಡೋಣ. ಅದಕ್ಕಾಗಿ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ನಾವು ನೋಡ್ತೀವಿ ಕ್ರೈಸ್ತರು ಅನೇಕವಾಗಿ ಸೇವೆ ಮಾಡ್ತಾ ಇದ್ದಾರೆ. ಆ ಪುಟ್ಟ ಕಂದಮ್ಮಗಳನ್ನು ಹೆಕ್ಕಿ ಮದರ್ ತೆರೇಸ ಸಾಕುತ್ತಿದ್ದರು. ಆ ಮನುಷ್ಯನಲ್ಲಿ ಜೀವ ಕೊಟ್ಟಿದ್ದು ದೇವರು. ಆ ಜೀವವುಳ್ಳ ದೇವರು ನಮಗೆ ಜೀವವನ್ನು ನಶಿಸಲು ಅಲ್ಲ, ಪೋಷಿಸಲು ಕರೆ ನೀಡುತ್ತಾರೆ. ಗರ್ಭಪಾತ ಎಂಬ ಮಾರಕ ಪಾಪಕ್ಕೆ ನಾವು ಒಳಗಾಗಿದ್ದರೆ ಕ್ಷಮೆ ಯಾಚಿಸೋಣ, ಪಶ್ಚಾತ್ತಾಪ ಪಡೋಣ. ನಾವು ಜೀವ ಪರವಾಗಿ ನಿಲ್ಲೋಣ. ಲೆಟ್ ಅಸ್ ಸ್ಟ್ಯಾಂಡ್ ಫಾರ್ ಲೈಫ್ ಟಿಲ್ ಅವರ್ ಲಾಸ್ಟ್ ಬ್ರೆತ್. ಈ ಸೇವೆ ನಾವು ಮಾಡೋಣ. ಜೀವ ತೆಗೆಯುವುದು ಸುಲಭ, ಮಚ್ಚು ಲಾಂಗು ಕೈಯಲ್ಲಿ ಹಿಡ್ಕೊಂಡು ನಾಶ ಮಾಡೋದು ಸುಲಭ. ಒಂದು ಸರಿ ಜೀವ ಹೋದ ಮೇಲೆ ಮತ್ತೆ ವಾಪಸ್ ಬರುವುದಿಲ್ಲ. ಜೀವಕ್ಕೆ ಪ್ರತಿಯಾಗಿ ಮನುಷ್ಯನು ಏನು ಈಡಾಗಿ ಕೊಡಬಲ್ಲ? ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಹೃದಯದ ಮೇಲೆ ಕೈಯಿಟ್ಟು ಯೋಚನೆ ಮಾಡಿ. ಈ ನಿಮಿಷದಲ್ಲಿ ಗರ್ಭಪಾತ ಮಾಡಲು ನಿರ್ಧಾರ ಮಾಡುತ್ತಿರುವ ತಾಯಿಯಂದಿರೇ, ಈ ದೇವರ ವಾಕ್ಯವನ್ನು ಆಲಿಸಿರಿ. ಅಂತ ಕೊಲೆಗೆ ನೀವು ಒಳಗಾಗಬೇಡಿ. ನಿಮ್ಮ ಜೀವನವನ್ನು ಪವಿತ್ರತೆಯ ಹಾದಿಯಲ್ಲಿ ನಡೆಸಿರಿ. ಗರ್ಭಪಾತ ಮಾಡಿ ಇವತ್ತು ನಿಮ್ಮ ಕಂದಮ್ಮಗಳಿಗಾಗಿ ಅಳುತ್ತಿರುವ ತಾಯಂದಿರು, ಎಷ್ಟೋ ಮಂದಿಗೆ ನೆಮ್ಮದಿಲ್ಲ, ಸಮಾಧಾನ, ರಾತ್ರಿ ನಿದ್ದೆ ಬೀಳೋಲ್ಲ. ಆಬೇಲನ ರಕ್ತ, ಕಾಯಿನ ಕೊಲೆ ಮಾಡಿದಾಗ ಆಬೇಲನ ರಕ್ತ, ಆ ರಕ್ತ ದೇವರನ್ನು ಕರೆಯುತ್ತಿತ್ತಂತೆ. ದೇವರು ಕೇಳಿದ್ರು, ಕಾಯಿನ ನಿನ್ನ ತಮ್ಮ ಎಲ್ಲಿದ್ದಾನೆ? ಇವತ್ತು ಕೊಲೆ ಮಾಡಿದಾಗ ಆ ರಕ್ತ ಅವನು ತಾಯಿಯ ಹೊಟ್ಟೆಯಲ್ಲಿ ಗರ್ಭದಲ್ಲೂ ಕೂತ್ಕೊಂಡ್ರು ನ್ಯಾಯ ಅವನನ್ನು ಬಿಡೋಲ್ಲ. ಒಂದಲ್ಲ ಒಂದು ದಿನ ಅವನು ಸಿಕ್ಕಾಕೊಳ್ಳೇಕೊಳ್ತಾನೆ. ದೇವರ ಮುಂದೆ ನಾವು ಒಂದು ದಿನ ನಾವು ನಿಲ್ಲಲೇಬೇಕು. ಯೋಚನೆ ಮಾಡಿ. ಆ ರಕ್ತ ಕೇಳ್ತಾ, ನಿನ್ನ ಮಗುವಿನ ರಕ್ತ ನನ್ನನ್ನು ಕೂಗಿ ಕರೀತಾ ಇದೆ. ಇವತ್ತು ಬೈಬಲ್ ಗ್ರಂಥ ಹೇಳುತ್ತೆ, ನೀವು ಆ ತಪ್ಪು ಮಾಡಿದ್ರೂ ದೇವರು ಕ್ಷಮಿಸುತ್ತಾರೆ, ಪಾಪವನ್ನು ಅಳಿಸುತ್ತಾರೆ, ನಿಮಗೆ ಬಿಡುಗಡೆ ಕೊಡುತ್ತಾರೆ. ಒಂದು ಹೊಸ ಜೀವನ, ಎ ನ್ಯೂ ಲೈಫ್ ಇನ್ ಜೀಸಸ್. ಒಂದು ಹೊಸ ನೂತನವಾದ ಜೀವನವನ್ನು ಆರಿಸಿಕೊಳ್ಳಿ. ಜೀವ ಪರವಾಗಿ ನಿಲ್ಲಿ. ಅಂಥವರಿಗಾಗಿ ಪ್ರಾರ್ಥಿಸಿ. ಅಂಥ ತಾಯಂದಿರ, ತಂದೆಯಂದಿರ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸಿರಿ. ದೇವರನ್ನು, ಯೇಸುವನ್ನು ಹೃದಯದಲ್ಲಿ ಅಂಗೀಕರಿಸಿರಿ. ಯೇಸು ನುಡಿಯುತ್ತಾರೆ, ನಾನು ಜೀವ ಕೊಡಲು ಬಂದಿದ್ದೇನೆ, ನಾನು ಜೀವ ನೀಡಲು ಬಂದಿದ್ದೀನಿ, ಯಥೇಚ್ಛವಾಗಿ ನೀಡಲು ಬಂದಿದ್ದೀನಿ. ಈ ಜೀವದ ಮೇಲೆ ನಮಗೆ ಅಧಿಕಾರವಿಲ್ಲ. ಕಣ್ಣುಗಳನ್ನು ಮುಚ್ಚಿ, ಕರ್ತರಾದ ಯೇಸುವೆ, ಈ ಜೀವದ ಮೇಲೆ ಅಧಿಕಾರವನ್ನು ನಾವು ತೆಗೆದುಕೊಂಡು ಶಾಪಗ್ರಸ್ತರಾಗಿದ್ದರೆ ಆ ಶಾಪದಿಂದ ಬಿಡುಗಡೆಗೊಳಿಸಿರಿ. ಗರ್ಭಪಾತ ಮಾಡಿ ನೊಂದಿರುವ ತಾಯಂದಿರಿಗೆ, ತಂದೆಯಂದಿರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಈ ನಿಮಿಷದಲ್ಲಿ ಗರ್ಭಪಾತಕ್ಕೆ ಒಳಗಾಗಿರುವ ಆ ಮಕ್ಕಳ ವೇದನೆಗಳನ್ನು ದೂರ ಮಾಡಿರಿ. ಅಂತ ತಾಯಂದಿರು ಆಶೀರ್ವದಿಸಿರಿ. ಮಕ್ಕಳ ಭಾಗ್ಯ ಇಲ್ಲದವರಿಗೆ ಮಕ್ಕಳ ಭಾಗ್ಯ ಕೊಡಿರಿ ಸ್ವಾಮಿ. ಒಂದು ಬದಿಯಲ್ಲಿ ಮಕ್ಕಳನ್ನು ಕೊಲ್ಲುವವರು, ಇನ್ನೊಂದು ಬದಿಯಲ್ಲಿ ಮಕ್ಕಳ ಭಾಗ್ಯಕ್ಕಾಗಿ ಕಣ್ಣೀರಿಡುವವರು ಸ್ವಾಮಿ, ಈ ಎರಡೂ ವಿಭಾಗವುಳ್ಳ ಮಕ್ಕಳನ್ನು ಆಶೀರ್ವದಿಸಿರಿ. ಆ ತಾಯಂದಿರಿಗೆ ಮನ ಪರಿವರ್ತನೆ ಕೊಡಿರಿ. ಇಂಥ ಕೃತ್ಯಗಳಿಗೆ ಬಲಿಯಾದವರು ಯೇಸು ನಾಮ ವಾಕ್ಯ ರಕ್ತ ಶಕ್ತಿಯಲ್ಲಿ ಬಿಡುಗಡೆ ಹೊಂದಿ ನೂತನ ಜೀವನವನ್ನು ಜೀವಿಸುವಂತಾಗಲಿ. ದೇವ, ನಮ್ಮ ಎಲ್ಲ ಸರ್ಕಾರಗಳಿಗಾಗಿ ಪ್ರಾರ್ಥಿಸ್ತಿದ್ದೀವಿ. ನಮ್ಮ ಎಲ್ಲ ಆಯ್ಕೆಗೊಂಡ ಆ ಮಂತ್ರಿಗಳಿಗಾಗಿ ಪ್ರಾರ್ಥಿಸ್ತಿದ್ದೀವಿ. ಇಂಥ ದೈವ ಚಿತ್ತದ ವಿರೋಧ ನಿಯಮಗಳನ್ನು ಮಾಡದಂತೆ, ಪ್ರೀತಿಯ ನಿಯಮಗಳು ಮಾಡುವಂತೆ ಅಭಿಷೇಕಿಸಿರಿ ಸ್ವಾಮಿ. ಟಚ್ as Lord, anoint, bless for your glory. ಇದು ಆ ಸತ್ತು ಹೋಗಿರುವ ಆ ಕಂದಮ್ಮಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಆ ಮೃತ ಹೊಂದಿದ ಆತ್ಮಗಳಿಗೆ ಶಾಂತಿಯನ್ನು ನೀಡಿರಿ ಕರ್ತನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ನಾವೊಂದು ನಿರ್ಧಾರ ತೆಗೆದುಕೊಳ್ಳೋಣ. ಈ ಜೀವ ದೇವರಿಗಾಗಿ, ಯೇಸುವಿಗಾಗಿ ಬಾಳೋಣ, ಯೇಸುವಿಗಾಗಿ ಜೀವಿಸೋಣ. ಯೇಸುವಿನ ಪ್ರೀತಿಯ ಶುಭವಾರ್ತೆಯನ್ನು ನಮ್ಮ ಕುಟುಂಬ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ನಾವು ಸಾರುವವರಾಗೋಣ. ಯೇಸು ನಿಮ್ಮನ್ನು ಆಶೀರ್ವದಿಸಲಿ.